ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಲಾಟರಿ ಸಂಪೂರ್ಣ ನಿಷೇಧಗೊಂಡಿದೆ. ಹಿಂದೆ ರಾಜ್ಯದಲ್ಲಿದ್ದ ಲಾಟರಿ ವ್ಯವಸ್ಥೆಯಿಂದ ಆಗಿದ್ದ ಸಾವು ನೋವುಗಳು, ಕುಟುಂಬವೇ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಗಳು ಈಗ ಕೇವಲ ನೆನಪಷ್ಟೇ. ಆದರೆ ಕೇರಳ ರಾಜ್ಯದ ಗಡಿ ಭಾಗದ ಕನ್ನಡಿಗರು ಈಗಲೂ ಕೂಡ ಈ ಲಾಟರಿ ಹುಚ್ಚಿನಿಂದ ಮುಕ್ತರಾಗಿಲ್ಲ. ಅದಕ್ಕೆ ಕಾರಣ ಕೇರಳ ರಾಜ್ಯ ಸರ್ಕಾರದ ಲಾಟರಿ ಗಡಿನಾಡಿನಲ್ಲಿ ಧಾರಾಳವಾಗಿ ದೊರೆಯುತ್ತಾ ಇರೋದು. ಅದರಲ್ಲೂ ಕೇರಳ ಭಾಗಕ್ಕೆ ಅಂಟಿಕೊಂಡಿರುವಂತಹ ಪುತ್ತೂರು, ಮಂಗಳೂರು, ಸುಳ್ಯ ಭಾಗದ ಗಡಿ ಪ್ರದೇಶಗಳ ಜನತೆಗೆ ಕೇರಳ ರಾಜ್ಯ ಲಾಟರಿ ಸುಲಭವಾಗಿ ಸಿಗ್ತಾ ಇದೆ. ಪುತ್ತೂರು ತಾಲೂಕಿನ ಬಡಗನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಡುವನ್ನೂರು ಗ್ರಾಮದ ಸುಳ್ಯ ಪದವು ಎಂಬಲ್ಲಿಂದ ಕೇರಳದ ಮುಳ್ಳೇರಿಯ ಕಾಸರಗೋಡು ಸಂಪರ್ಕಿಸುವ ರಸ್ತೆಯಲ್ಲೇ ಕೇರಳ ರಾಜ್ಯಕ್ಕೆ ಕಾಲಿಡ್ತಾ ಇರುವಂತೆಯೇ ನಿಮಗಿಡು ಲಾಟರಿ ಮಾರುವಂತಹ ಗೂಡಂಗಡಿಗಳು ದೊರೆಯುತ್ತವೆ. ಇಲ್ಲಿ ಕೇವಲ ಲಾಟರಿ ಟಿಕೆಟ್ ಮಾತ್ರ ಮಾರಾಟವನ್ನ ಮಾಡಲಾಗುತ್ತದೆ. ಈ ಒಂದೊಂದು ಅಂಗಡಿಯಲ್ಲಿಯೂ ದಿನವೊಂದಕ್ಕೆ ಕನಿಷ್ಠ 300ರಿಂದ 400 ಲಾಟರಿ ಟಿಕೆಟ್ ಮಾರಾಟವಾಗುತ್ತದೆ. ಅಂದ್ರೆ ಈ ಒಂದೇ ಸ್ಥಳದಲ್ಲಿ 800ಕ್ಕೂ ಹೆಚ್ಚು ಲಾಟರಿ ಟಿಕೆಟ್ಗಳನ್ನು ಜನತೆ ಖರೀದಿ ಮಾಡ್ತಾರೆ. ಇದರಲ್ಲಿ 90% ಭಾಗ ಕನ್ನಡ ನಾಡಿನ ಜನತೆ. ಕಾಂಜನಗಡ್, ಕಾಸರಗೋಡು ಲಾಟರಿ ಏಜೆಂಟ್ಗಳು ಇಲ್ಲಿ ಗೂಡಂಗಡಿಯನ್ನ ನಿರ್ಮಿಸಿ ಅದಕ್ಕೊಬ್ಬ ಮಾರಾಟಗಾರನನ್ನ ನೇಮಕ ಮಾಡ್ತವೆ. ಈ ಒಂದು ಟಿಕೆಟ್ ಅನ್ನ ಮಾರಿದ್ರೆ 6.5 ರೂಪಾಯಿ ಕಮಿಷನ್ ದೊರೆಯುತ್ತದೆಯಂತೆ. ಅಂದ್ರೆ ದಿನವೊಂದಕ್ಕೆ ಈ ಗೂಡಂಗಡಿಯ ಲಾಟರಿ ಮಾರಾಟಗಾರರ ಕನಿಷ್ಠ 7,000 ಕಮಿಷನ್ ಅನ್ನ ಪಡೆಯುತ್ತಾನೆ. ಇದರಲ್ಲಿ ಏಜೆಂಟಿಗೆಷ್ಟು, ಈ ಮಾರಾಟಗಾರನಿಗೆ ಎಷ್ಟು ಎಂಬುದಕ್ಕೆ ಉತ್ತರ ನಿಗೂಢ. ಕೇರಳ ರಾಜ್ಯ 3 ಬಗೆಯಲ್ಲಿ ಲಾಟರಿ ಉದ್ಯಮವನ್ನು ನಡೆಸ್ತಾ ಇದೆ. ದಿನಂಪ್ರತಿ ಡ್ರಾ ಆಗುವಂತಹ 70 ಲಕ್ಷ ಬಹುಮಾನದ ಲಾಟರಿ, 2 ದಿನಗಳಿಗೊಮ್ಮೆ ಡ್ರಾ ಮಾಡುವ 80 ಲಕ್ಷ ಬಹುಮಾನದ ಲಾಟರಿ ಹಾಗೂ ಪ್ರತಿ ವಾರಕ್ಕೊಮ್ಮೆ ನಡೆಸುವ ಕೋಟಿ ರೂಪಾಯಿ ಮೌಲ್ಯದ ಲಾಟರಿ. ಇದನ್ನ ಹೊರತುಪಡಿಸಿದ್ರೆ ವಿಶೇಷ ಸಂದರ್ಭಗಳಲ್ಲಿ ಕೋಟಿಗಟ್ಟಲೆ ಬಹುಮಾನದ ಲಾಟರಿ ಡ್ರಾಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಈ ಲಾಟರಿ ಟಿಕೆಟ್ಗಳನ್ನ ಜನತೆ ಮುಗಿಬಿದ್ದು ಖರೀದಿ ಮಾಡ್ತಾರೆ. ಇದರಲ್ಲಿ ಗಡಿನಾಡಿನ ಕನ್ನಡಿಗರು ಅಪಾರ ಸಂಖ್ಯೆಯಲ್ಲಿ ಸೇರ್ಪಡೆಗೊಳ್ತಾರೆ. ಕರ್ನಾಟಕ ಕೇರಳ ಗಡಿಭಾಗದ ಜನತೆಯ ಸ್ಥಿತಿ ಹೀಗಾದ್ರೆ ಕರ್ನಾಟಕ ರಾಜ್ಯದ ಇತರ ಭಾಗಗಳಲ್ಲಿಯೂ ಈ ಕೇರಳ ರಾಜ್ಯ ಲಾಟರಿಯನ್ನ ಮಾರಾಟ ಮಾಡುವ ದಂಧೆ ನಡೀತಾ ಇದೆ. ಕೇರಳದ ಕಾಸರಗೋಡು, ಕಾಂಜನಗಡ್, ಮುಳ್ಳೇರಿಯಾ ಮತ್ತಿತರ ಭಾಗಗಳಿಂದ ಲಾಟರಿ ಟಿಕೆಟ್ ಖರೀದಿ ಮಾಡಿಕೊಂಡು ಬಂದು ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಲ್ಲಿ ಮಾರಾಟ ಮಾಡುವ ಚಟುವಟಿಕೆ ನಿರಂತರವಾಗಿ ನಡೀತಾ ಇದೆ. ಇದರಿಂದ ಯುವಜನತೆ ಸುಲಭವಾಗಿ ಹಣ ಮಾಡಲು ಅದೃಷ್ಟವನ್ನ ನಂಬ್ತಾ ಇದ್ದಾರೆ. ಕೇರಳದ ಗಡಿಯನ್ನ ಮೀರಿ ಈ ಜೂಜು ವ್ಯವಸ್ಥೆ ಬಂದು ನಿಂತಿದೆ. ಈ ಬಗ್ಗೆ ಕ್ರಮ ವಹಿಸಬೇಕೆಂದು ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಲಾಟರಿಯನ್ನು ಜೂಜು ಅಂತ ಹೇಳುವಂಥ ಒಂದು ಕಾರಣಕ್ಕೆ ಸಂಪೂರ್ಣವಾಗಿ ನಿಷೇಧ ಮಾಡಿದ್ರು. ಕೇರಳ ಭಾಗದಲ್ಲಿ ಅದು ಅಧಿಕೃತ ಅಂತ ಹೇಳುವ ಕಾರಣಕ್ಕೆ ನಡೀತಾ ಇದೆ. ಇದೀಗ ಇತ್ತೀಚಿನ ದಿನಗಳಲ್ಲಿ ಕೇರಳದ ಗಡಿಯನ್ನು ಮೀರಿ ಕರ್ನಾಟಕದ ತಲಪಾಡಿ, ಪಾಣಾಜೆ ಮತ್ತು ಈಶ್ವರಮಂಗಿಲ, ಚಾಲ್ಸೂರು ಈ ಕಡೆಗಳಲ್ಲಿ ಕೇರಳದ ಗಡಿಯನ್ನು ಮೀರಿ ಕರ್ನಾಟಕದತ್ತ ಈ ಜೂಜು ವ್ಯವಸ್ಥೆ ಬಂದು ನಿಂತಿದೆ. ಅಲ್ಲಲ್ಲಿ ಅಂಗಡಿಗಳನ್ನು ತೆರೆದು ಮಾರಾಟ ಮಾಡುವಂಥ ಕೆಲಸ ಆಗ್ತಾ ಇದೆ. ಈ ಬಗ್ಗೆ ತಕ್ಷಣ ಸರ್ಕಾರ, ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಂಡು ಇಲ್ಲಿಯ ಯುವ ಜನರು ಇದಕ್ಕೆ ಒಂದು ಬಲಿಯಾಗದಂತೆ ತಡೆಯುವ ಕೆಲಸವನ್ನು ಮಾಡಬೇಕಂತ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಬಹಿರಂಗವಾಗಿ ಕೇರಳ ರಾಜ್ಯ ಲಾಟರಿಯನ್ನ ರಾಜ್ಯದಲ್ಲಿ ಮಾರಾಟ ಮಾಡುವ ಹಾಗಿಲ್ಲದ ಕಾರಣ ಗೌಪ್ಯವಾಗಿ ಮಾರಾಟವನ್ನ ಮಾಡಲಾಗುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಲಾಟರಿ ನಿಷೇಧ ಮಾಡಿದ್ದರೂ ಪಕ್ಕದ ರಾಜ್ಯವಾದ ಕೇರಳ ರಾಜ್ಯದ ಲಾಟರಿಗಳನ್ನ ಎಗ್ಗಿಲ್ಲದೆ ಪಡೆಯುವ ಕನ್ನಡಿಗರು ಅದರಲ್ಲಿ ನಮ್ಮ ಭವಿಷ್ಯ ಹುಡುಕುವ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಲಾಟರಿ ಹುಚ್ಚು ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ನಿಧಾನವಾಗಿ ಹರಡ್ತಾ ಇದೆ ಎಂಬುದು ಸತ್ಯ. ಕುಮಾರ್ ಪುತ್ತೂರು, ನಮ್ಮ ಕುಡ್ಲ ನ್ಯೂಸ್ 24x7 ಪುತ್ತೂರು.